ಹಾಯ್ ನಮಸ್ಕಾರ ರೀ. ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಇವತ್ತು ನನಗೆ ಆಫೀಸ್ ಸೂಟಿ ಐತಿ. ಸ್ವಲ್ಪ ಲೇಟ್ ಮಾಡಿದ್ನಿ. ಮತ್ತು ಬ್ರೇಕ್ಫಾಸ್ಟ್ಗೆ ಇದು ಏನು ಬಟರ್ ಕಾಫಿ ಕೊಡೋದ್ನಿ. ಮತ್ತು ಲಂಚ್ಗೆ 4 ಬಾಯ್ಲ್ಡ್ ಎಗ್ಸ್. ನಾ ಹೇಳಿದ್ನಲ್ಲ ಪೇಲಿಯೋ ಡಯಟ್ ಮಾಡತ್ತೇನೆ ಅಂತ. ಸೊ ಪೇಲಿಯೋ ಡಯಟ್ ಪ್ರಕಾರ ನಾವೇನು ಕಾರ್ಬೋಹೈಡ್ರೇಟ್ಸ್ ಏನು ತಿನ್ನೋದಿಲ್ಲ. ಅನ್ನ ಮತ್ತು ಯಾವುದೇ ರೀತಿಯಾಗಿ ಅಂದರೆ ಹಿಟ್ಟಾಗಲಿ, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಆ್ಯಂಡ್ ಕಾಳುಗಳು, ನಾಟ್ ಇವನ್ ಸ್ಪ್ರೌಟ್ಸ್ ಅದೇನು ತಿನ್ನಂಗಿಲ್ಲ. ಏನೇನು ತಿನ್ಬೇಕಂದ್ರೆ ಬರೀ ತರಕಾರಿ, ಫ್ರೂಟ್ಸಲ್ಲೂ ಕೆಲವೊಂದು ಮಾತ್ರ ಭಾಳ ಸ್ವೀಟ್ ಇರೋದಿಲ್ಲ. ಆಮೇಲೆ ಕಂಪ್ಲೀಟ್ ಶುಗರ್, ಯಾವುದೇ ರೀತಿ ಶುಗರ್ ತೊಗೊಳ್ಳೋದಿಲ್ಲ. ಅಂದರೆ ನಾಟ್ ಇವನ್ ಹನಿ ಜೇನುತುಪ್ಪನೂ ತೊಗೊಳ್ಳೋದಿಲ್ಲ. ಸೊ ಇದು ಪೇಲಿಯೋ ಡಯಟ್ನಾಗ ಫಾಲೋ ಮಾಡಬೇಕು. ಅದು ಬಿಟ್ಟರೆ ಇನ್ನು ಕಮೆಂಟ್ಸ್ದಾಗ ಹೇಳತ್ತಿದ್ರು ನನ್ನ ವಾಯ್ಸ್ ಅಷ್ಟು ಚಲೋ ತಂಗೆ ಕೇಳಿಸ್ಬತ್ತಂತ. ಸೊ ಏನು ಮೈಕ್ ತೊಗೊತೀನಿ ಮೈಕ್ ಅತಿ ಶೀಘ್ರದಲ್ಲೇ. ಬಟ್ ನನ್ನ ವಾಯ್ಸ್ ಭಾಳ ಸಾಫ್ಟ್ ಐತಿ. ಸೊ ನಂಗೆ ಜೋರಾಗಿ ಮಾತಾಡೋಕ್ಕೆ ಬರೋಲ್ಲ. ಜೋರಾಗಿ ಮಾತಾಡೋದಂದ್ರೆ ಒಂದೊಂಥರ ಒದ್ರದ ಕತೆ ಇರ್ತೈತಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ನಾ ಮೈಕ್ ತೊಗೋತೀನಿ. ಸೊ ಐ ಆಮ್ ಟ್ರೈಯಿಂಗ್. ನಾನು ಜೋರಾಗಿ ಮಾತಾಡೋದಕ್ಕೆ ಟ್ರೈ ಮಾಡತ್ತೇನೆ. ಸೊ ಅದು ಬಿಟ್ಟರೆ ನಾವು ಲಾಸ್ಟ್ ವೀಕ್ ಚಾಲೂ ಮಾಡೇನಿ ಪ್ಯಾಲಿಯೋ ಡಯಟ್. ಆ್ಯಂಡ್ ಈ ವೀಕಿಂದ ಎಕ್ಸಸೈಸು ಚಾಲೂ ಮಾಡೇನಿ. ಸೊ ನಾ 87 ಕಿಲೋ ಇದ್ನಿ. ಸೊ ನಾ ಆಲ್ರೆಡಿ 3 ಮಂತ್ಸಿಂದ ಜಸ್ಟ್ ಎಕ್ಸಸೈಸ್ ಅದ ಮಾಡತ್ತಿದ್ನಿ. ಸೊ ಮಧ್ಯದಾಗ ಎಕ್ಸಸೈಸ್ ಬಿಟ್ಬಿಟ್ಟಿದ್ನಿ. ಸೊ ಮಾಡೋಕ್ಕಾಗಿರಲಿಲ್ಲ. ಮತ್ತು ಈಗ ಚಾಲೂ ಮಾಡೀನಿ ಅದು ಡಯಟ್ ಪ್ರಕಾರ. ಸೊ ಆಲ್ರೆಡಿ ನಾ ಒಂದು 6 ಕಿಲೋ ಲೂಸ್ ಆಗಿದ್ನಿ ಇದು ಮಾಡೋಕ್ಕೆ. ಸೊ ಇವಾಗ 81 ಇದೆ. ಲಾಸ್ಟ್ ವೀಕ್ನಾಗ ಚೆಕ್ ಮಾಡಿದಾಗ 81 ಇದೆ. ಸೊ ಪ್ಯಾಲಿಯೋ ಡಯಟ್ ಸ್ಟಾರ್ಟ್ ಮಾಡೋಕ್ಕಿಂತ ಪೈಲ 81 ಕಿಲೋ ಬಂದು. ಸೊ ಈಗ 79 ಅದ. ಸೊ ಐ ಮೈಟ್ ಬಿ ಇನ್ನೂ ಸ್ವಲ್ಪ ಕಡಿಮೆ ಇರ್ಬೋದು. ಡಿಜಿಟಲ್ ಇತ್ತಂದ್ರೆ ಕರೆಕ್ಟಾಗಿ ಮೆಷರ್ ಮಾಡ್ಬೋದು. ಐ ಮೀನ್ ಯುವರ್ ವೆಯ್ಟ್. ನನ್ನ ಹತ್ರ ಡಿಜಿಟಲ್ ಇಲ್ಲ. ಸೊ ಹಳೀದೈತಿ. ಡಿಜಿಟಲ್ ನೋಡ್ತೀನಿ. ಆದರೆ ಐ ಟೇಕ್ ಬಿಕಾಸ್ ಡಿಜಿಟಲ್ ಇತ್ತಂದ್ರೆ ನೀವು ಎವ್ರಿಡೇ ಚೆಕ್ ಮಾಡ್ಬೋದು. ಎವ್ರಿಡೇ ಎಷ್ಟು ಗ್ರಾಮ್ಸ್ ಕಡಿಮೆ ಆಗ್ಯಾರಿ, ಗ್ರಾಮ್ಸ್ದಾಗೂ ಗೊತ್ತಾಗ್ತೈತಿ. ಅದು ನಿಮಗೆ ಮೋಟಿವೇಟ್ ಮಾಡ್ತೈತಿ. ಸೊ ನನ್ನ ಹತ್ರಕ್ಕೆ ಡಿಜಿಟಲ್ ಇಲ್ಲ. ಸೊ ನಾ ಅದಕ್ಕೆ ವಾರಕ್ಕೊಂದ್ಸತಿ ಚೆಕ್ ಮಾಡಿ 2 ಕಿಲೋ ಕಡಿಮೆ ಆಗಿ ಮೇ ಬಿ ಜಾಸ್ತಿನೂ ಆಗಿರ್ಬೋದು. ಸೊ ಈ ವೀಕ್ ನೋಡೋಣ ಎಕ್ಸಸೈಸ್ ಸ್ಟಾರ್ಟ್ ಮಾಡೀನಿ. ಮತ್ತು ನೀರು ಜಾಸ್ತಿ ಕುಡಿಬೇಕು ನೀವು. ನೀರು ಅಂದ್ರೆ ಅಟ್ಲೀಸ್ಟ್ 3 ಲೀಟರ್ಸ್. ನಾನಂತೂ ನೀರು ಕುಡಿತಿದ್ದಿಲ್ಲ. ಸೊ ನನ್ನ ಸ್ಕಿನ್ನೆಲ್ಲ ಸ್ವಲ್ಪ ಡ್ರೈ ಜಾಸ್ತಿ. ಬಟ್ ನೀರು ಕುಡಿಬೇಕು. 3 ಲೀಟರ್ಸ್ ನೀರು ಕುಡಿಲೇಬೇಕು. ಸೊ ನೀವೇನರ ಕುಡಿಲಿಕ್ಕಂದ್ರೆ ಡಿಹೈಡ್ರೇಷನ್ ಆಗ್ತೈತಿ. ಮತ್ತು ತಲೆನೋವು ಜಾಸ್ತಿ ಆಗ್ತೈತಿ. ನಿಮಗೆ ಏನು ನೀವು ಯಾವುದೇ ಡಯಟ್ ತೊಗೊರಿ, ನಿಮಗೆ ತಲೆನೋವು ಸ್ಟಾರ್ಟ್ ಆಯ್ತಂದ್ರೆ ಅದಕ್ಕೆ. ಮತ್ತು ನೀವು ನೀರು ಜಾಸ್ತಿ ಕುಡಿದ್ರಂದ್ರೆ ನಿಮಗೆ ಕ್ರೇವಿಂಗ್ಸು ಬರೋಂಗಿಲ್ಲ. ನಿಮ್ಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಬರೋಂಗಿಲ್ಲ. ಸೊ ನೀವು ಡಯಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮೈಂಡ್ ಸೆಟ್ ಮಾಡ್ಕೊಳ್ರಿ. ನೀವು ಫಸ್ಟ್ ನೀರು ಕುಡಿಯೋದ್ರಿಂದ ಸ್ಟಾರ್ಟ್ ಮಾಡಿರಿ. ನೀವು ಏನೂ ಡಯಟ್ ಮಾಡೋದು ಬೇಡ. ಜಸ್ಟ್ 3 ಲೀಟರ್ಸ್ ನೀರು ಕುಡಿದು ನೋಡಿರಿ, ನಿಮ್ಗೆ ಗೊತ್ತಾಗ್ತೈತೆ ರಿಸಲ್ಟ್ಸ್. ಸೊ ನಾನು ಟ್ರೈ ಮಾಡತ್ತೀನಿ. ನಾನು 3 ಲೀಟರ್ಸ್ ಕಷ್ಟಪಟ್ಕೊಂಡು ಕುಡಿಯತ್ತೇನೆ ಹೆಂಗೋ ಮಾಡಿ. ಸೊ ಯಾವಾಗಲೂ ಬಾಜುಕನೇ ಇಟ್ಕೊಂಡಿರ್ತಾನೆ, ಹೆಂಗಿದ್ರು ವರ್ಕ್ ಮಾಡ್ತಿರ್ತಾನಲ್ಲ. ಸೊ ಎವ್ರಿ 1 ಅವರ್, ಹಾಫ್ ಆನ್ ಅವರ್ ನಾ ಕುಡಿದಿರ್ತಾನೆ ನೀರು. ಸೊ ವಾಟರ್ ಈಸ್ ದ ಬೆಸ್ಟ್ ಥಿಂಗ್ ಟು ಲೂಸ್ ವೆಯ್ಟ್. ಸೊ ಇದು ಬಿಟ್ಟರೆ ಇನ್ನು ಡಿನ್ನರ್ಗೆ ನೋಡ್ತೀನಿ. ಡಿನ್ನರ್ಗೆ ಏನಾರ ಮಾಡ್ಕೋಬೇಕು. ಪನ್ನೀರು ಅದು ಇದು. ನಾನ್ ವೆಜ್ ತಿನ್ಬೋದು. ಬಟ್ ನನಗೆ ನಾನ್ ವೆಜ್ ಬರೋಂಗಿಲ್ಲ ಮಾಡೋದಕ್ಕೆ. ಸೊ ನಾನ್ ವೆಜ್ ತಿನ್ನೋರು ದಿನ ಚಿಕನ್, ಫಿಶ್ ಎಲ್ಲನೂ ತಿನ್ಬೋದು. ಬಟ್ ನಾ ಏನಿದ್ರು ತರಕಾರಿ, ಎಗ್ ತಿಂತೀನಿ ಅಷ್ಟೆ. ಇದು ಬಿಟ್ಟರೆ ನೀವು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಇನ್ನೂ ಹೇಳಬೇಕಂದ್ರೆ ನಮ್ದು ಏನೂ ಇಲ್ಲ. ಈಗ ಜಸ್ಟ್ ಸ್ಟಾರ್ಟ್ ಮಾಡೀನಿ. ನಿಮ್ಗೆ ಗೊತ್ತಾಗ್ತದೆ. ಎವ್ರಿಡೇ ವೀಡಿಯೋಸ್ ಮಾಡ್ತೀನಿ. ಎಷ್ಟೊಂದು ಸತಿ ನಾ ಗಿವ್ ಅಪ್ ಮಾಡೇನಿ. ಎಷ್ಟೊಂದು ಸತಿ ಗೊತ್ತಲ್ಲ ಎಲ್ಲರೂ ಮಾಡೋದನ್ನು ಮಾಡೋಣ ಬಾ ಚಾಲೂ ಮಾಡೋದು 1 ವಾರಕ್ಕೆ ಬಿಟ್ಬಿಡೋದು. ಬಟ್ ಇದು ಭಾಳ ನಂಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾಕಂದರೆ ಈ ಡಯಟ್ನಾಗ ನಾವು ಹೊಟ್ಟೆ ತುಂಬ ತಿನ್ಬೋದು. ನೀವು ಇಷ್ಟು ತಿನ್ನಬೇಕು ಕ್ಯಾಲರೀಸ್ ಮೇಲೆ ಎಲ್ಲದೂ ಇರ್ತೈತಿಲ್ಲ. ಬಟ್ ಈ ಡಯಟ್ನಾಗ ಹಾಗಿಲ್ಲ. ಸೊ ಬಟ್ ಕೆಲವೊಂದು ಪದಾರ್ಥಗಳಷ್ಟೇ ತಿನ್ನಬೇಕು ನೀವು. ಅದರೊಳಗೆ ನೀವು ಹೊಟ್ಟೆ ತುಂಬ ತಿನ್ನಬೇಕು. ಆಮೇಲೆ ಈ ಡಯಟ್ನೊಳಗೆ ಬೇರೆ ಡಯಟ್ ಅಥವಾ ನೀವು ನಾರ್ಮಲಾಗಿ ಏನಂತಾರೆ ರಾತ್ರಿ ಹೊತ್ತು ಜಾಸ್ತಿ ತಿನ್ನಬಾರ್ದು. ಬಟ್ ಈ ಡಯಟ್ನಾಗ ರಾತ್ರಿ ಚೆಂದ
ಚೆನ್ನಾಗಿ ತಿನ್ನಬೇಕು. ಬೆಳಿಗ್ಗೆನೇ ಕಡಿಮೆ ತಿನ್ನಬೇಕು, ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ತಿನ್ನಬೇಕು, ರಾತ್ರಿ ಫುಲ್ ಹೊಟ್ಟೆ ತುಂಬ ತಿನ್ನಬೇಕು. ಹಂಗೈತಿ ಡಯಟ್ನಾಗ. ಸೊ ಇದು ನನಗೆ ಆಪ್ಟ್ ಅನ್ನಿಸ್ತು. ಸೊ ಇದು ನನಗೂ ಯಾಕಂದರೆ ರಾತ್ರಿ ಜಾಸ್ತಿ ಕ್ರೇವಿಂಗ್ಸ್ ಬರ್ತಿರ್ತಾವೆ. ಸೊ ಅದಕ್ಕೋಸ್ಕರ ಸೊ ಅದು ನನಗೇನಿಲ್ಲ, ನನಗೆ ಇದು ಸೆಟ್ ಆಗೈತಿ ಡಯಟ್ ನನಗೆ. ಆಮೇಲೆ ಈ ಡಯಟ್ ಒಳಗೆ ಏನಂದ್ರೆ ನೀವು ಜಾಸ್ತಿ ತಿಂತಿರ್ತಿರಲ್ಲ, ಈ ಡಯಟ್ ಮಾಡಿದವ್ರಿಗೆ ಕ್ರೇವಿಂಗ್ಸ್ ಕಡಿಮೆ ಆಗ್ತಾ ಹೋಗ್ತೈತಿ. ಸೊ ನೀವು ಸ್ವಲ್ಪ ಸ್ವಲ್ಪ ತಿನ್ನೋಕ್ಕೆ ಚಾಲೂ ಮಾಡ್ತೀರ ಅವಾಗ. ಸೊ ನೀವು ಜಾಸ್ತಿ ತಿನ್ನೋರು ಅಥವಾ ನೀವು ಒಮ್ಮೆ ಒಂದೇ ಟೈಮ್ ತಿಂತಿರ್ತೀರಲ್ಲ, ಅದೆಲ್ಲ ಕಡಿಮೆ ಆಗ್ತೈತಿ ಈ ಡಯಟ್ನಾಗ. ಸೊ ಈ ಡಯಟ್ ಬಗ್ಗೆ ಇನ್ನೂ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ, ಏನರ ಡೌಟ್ಸು ಅಥವಾ ಹೆಂಗೆ ಸ್ಟಾರ್ಟ್ ಮಾಡೋದು ಏನು. ಬಟ್ ನಾನು ಏನು ಹೇಳ್ತೀನಿ ಇನ್ನೊಂದು, ಐ ಆಮ್ ನಾಟ್ ಅ ಡೈಟಿಷಿಯನ್ ಆರ್ ಐ ಆಮ್ ನಾಟ್ ಪ್ರೊಫೆಷ್ನಲ್, ಆಯಿತಾ. ನಾ ಇದನ್ನು ಸ್ಟಾರ್ಟ್ ಮಾಡೀನಿ. ಬಟ್ ನೀವು ಯಾವುದೇ ಡಯಟ್ ಸ್ಟಾರ್ಟ್ ಮಾಡೋಕ್ಕಿಂತ ಪೈಲ ಒಂದ್ಸತಿ ಡಾಕ್ಟ್ರ್ ಹತ್ತಾಗ ಕನ್ಸಲ್ಟ್ ಮಾಡಿರಿ, ಬ್ಲಡ್ ಟೆಸ್ಟ್ ಮಾಡಿಸ್ರಿ. ಸೊ ಯಾವುದೇ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ನೀವು ಮಾಡ್ಬೋದು. ಯಾಕಂದರೆ ಕೆಲವೊಬ್ರಿಗೆ ಒಂದೊಂದು, ಈಗ ಹೆಣ್ಮಕ್ಳಿಗಂದ್ರೆ ಥೈರಾಯ್ಡ್ ಇರ್ತೈತಿ, PCOD ಇರ್ತೈತಿ, PCOS, ಎಷ್ಟೊಂದು ಪ್ರಾಬ್ಲಮ್ಸ್ ಇರ್ತೈತಿ, BP, ಶುಗರ್ ಇರೋರು ಅಷ್ಟ. ಸೊ ಬಟ್ ಟ್ರೈ ಮಾಡಿರಿ, ನೋಡಿರಿ, ಡಾಕ್ಟರ್ ಹತ್ರ ಎಲ್ಲ ಮಾಡಿಸಿ ಈ ಡಯಟ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಗುಡ್ ರಿಸಲ್ಟ್ಸ್. ನನಗೂ ಗೊತ್ತಾಗಿತ್ತು, ಒಂದು ವಾರದಾಗ ಗೊತ್ತಾಗೈತಿ. ನಾನಂತೂ ಇದನ್ನು ಬಿಡೋದಿಲ್ಲ, ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಾನಿ. ಸೊ ಒಂದು ತಿಂಗಳು ನೋಡೋಣ, ಒಂದು ತಿಂಗಳು ಮಾಡ್ಬೇಕು ಅಂದ್ಕೊಂಡ್ರೆ 1 ತಿಂಗಳೊಳಗೆ ನೋಡೋಣ ಎಷ್ಟು ವೆಯ್ಟ್ ರೆಡ್ಯೂಸ್ ಆಗ್ತೈತಿ ಅಂತ. ಎನಿವೇ ನಾನು ನಿಮ್ಗೆ ದಿನ ಪೋಸ್ಟ್ ಮಾಡ್ತಿರ್ತೇನೆ. ಸೊ ಯು ಕ್ಯಾನ್ ವಾಚ್ ಮೈ ವೀಡಿಯೋಸ್. ಇನ್ನೂ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ರೆಸಿಪೀಸು ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಏನೇನು ಮಾಡ್ಕೊತೀನಿ, ದಿನ ಹೆಂಗೆ ಮಾಡ್ಕೊತೀನಿ. ನೀವು ಇದು ಭಾರಿ ಈಸಿ ರೆಸಿಪೀಸ್, ನಿಮ್ಗೆ 10-15 ಮಿನಿಟ್ಸ್ನೊಳಗೆ ಮುಗ್ದೋಗ್ತೈತಿ. ಮತ್ತು ಬಿಸಿನೂ ತಿನ್ಬೋದು ನೀವು, ಆಗ ಮಾಡಿ ಆಗ ತಿನ್ನಬೇಕು. ಸೊ ಇದು ಇನ್ನೊಂದು ಈ ಪ್ಯಾಲಿಯೋ ಡಯಟ್ ಅಂದರೆ ಹೆಂಗಂದ್ರೆ, ನಾವು ಹಿಂದಿನ ಕಾಲದವ್ರು ಹೆಂಗೆ ತಿಂತಿದ್ರು ಅಂದರೆ ನಮ್ಮ ಪೂರ್ವಜರು ಅಲ್ಲ, ಆದಿಮಾನವ್ರು ಅಂತಾರಲ್ಲ, ಹಂಗೆ ತಿನ್ನಬೇಕು ಅಂತ. ಅವರೆಲ್ಲ ಹಸಿದು ತಿಂತಾಯಿದ್ರು. ಬಟ್ ನಾವು ಇವಾಗ ಅದನ್ನು ತಿನ್ನೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಅಡಿಷ್ನಲ್ ಅದು ಇದು ಮಾಡ್ಕೊಂಡು. ಬಟ್ ಈ ಡಯಟ್ನೊಳಗೆ ಸನ್ಫ್ಲವರ್ ಆಯಿಲ್ ಏನು ಯೂಸ್ ಮಾಡೋಂಗಿಲ್ಲ, ಜಸ್ಟ್ ಕೊಕೊನಟ್ ಆಯಿಲ್, ಆಲಿವ್ ಆಯಿಲ್, ಬಟರ್, ಗೀ. ನೀವು ಅನ್ಕೋಬೋದು, ಅಯ್ಯೋ ಇದೇನಿಲ್ಲ ಬಟರ ಗೀ ಎಲ್ಲ ತಿಂದ್ರೆ ದಪ್ಪಾಗೇನ. ಬಟ್ ಅದೆಲ್ಲ ಗುಡ್ ಫ್ಯಾಟ್. ಸೊ ಅದು ಮುಂದೆ ಹೇಳ್ತಾ ಹೋಗ್ತೀನಿ ನಿಮ್ಗೆ, ಅದು ಹೆಂಗೆ ಗುಡ್ ಫ್ಯಾಟ್, ಅದು ಟೈಪ್ಸ್ ಆಫ್ ಫ್ಯಾಟ್ಸ್ ಏನೇನದಾವ, ಎದಕ್ಕೆ ತಿನ್ನಬೇಕು, ಏನು ತಿನ್ನಬಾರ್ದು. ಸೊ ನೆಕ್ಸ್ಟ್ ವಿಡಿಯೋದಾಗ ನೋಡೋಣ. ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಪ್ರೋತ್ಸಾಹ ಕೊಡ್ತಾ ಇದ್ದರೆ ಇನ್ನೂ ಜಾಸ್ತಿ ವೀಡಿಯೋಸ್ ಹಾಕಬೇಕು ಅಂತ ನನಗೆ ಮನಸ್ಸು ಬರ್ತೈತಿ, ಮತ್ತು ನನಗೂ ಒಂದು ಪ್ರೋತ್ಸಾಹ ಸಿಗ್ತೈತಿ. ಓಕೆ, ಐ ಹೋಪ್ ಸೊ. ಐ ಆಮ್ ಇಂಪ್ರೂವಿಂಗ್ ಎವ್ರಿ ಡೇ. ಓಕೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡ್ರಿ. ಓಕೆ, ನಮಸ್ಕಾರ. ಹ್ಯಾವ್ ಅ ಗುಡ್ ಡೇ. ಬಾಯ್.